ವೀಕ್ಷಕರೇ, ಸಕಲ ಲೋಕವನ್ನ ಕಾಯುವ ಮಹಾದೇವನಿಗೆ ಪುತ್ತೂರಿನ ಪುಣ್ಯ ಮಣ್ಣಿನಲ್ಲಿ ಜಾತ್ರೋತ್ಸವದ ಸಂಭ್ರಮ. ಪುತ್ತೂರು ಜಾತ್ರೆಯಲ್ಲಿ ಹಲವಾರು ಪ್ರಮುಖ ಆಕರ್ಷಣೆಗಳಿದೆ. ಅದರಲ್ಲಿ ಒಂದು ಅಂತ ಹೇಳಿದ್ರೆ ಬೇತಾಳ. ಇದನ್ನ ತಟ್ಟಿರಾಯ ಅಂತಾನೂ ಕರೀತಾರೆ. ಬೇತಾಳ ಅಂತ ಹೇಳಿದ್ರೆ ಅದೆಷ್ಟೋ ಜನ ಇದನ್ನ ಅತ್ಯಂತ ಆಕರ್ಷಣೀಯವಾಗಿ ಕಣ್ತುಂಬಿಕೊಳ್ತಾರೆ. ದೇವರ ಉತ್ಸವ ಬಲಿ ಸಾಗುವಂತ ಸಂದರ್ಭದಲ್ಲಿ ಮುಂಭಾಗದಲ್ಲಿ 2 ಬೇತಾಳಗಳು ಅಂದ್ರೆ ಹೆಣ್ಣು ಮತ್ತು ಗಂಡು ಸಾಗುವಂಥದ್ದನ್ನ ಕಂಡಿರ್ತೀವಿ. ಇದು ವಿಶೇಷ ಅಂತ ಹೇಳಿದ್ರೆ ಪುತ್ತೂರಿನ ಭಾಗಗಳಲ್ಲಿ ಪೇಟೆ ಸವಾರಿ ಸಾಗುವಂಥ ಸಂದರ್ಭದಲ್ಲಿ ಆಯಾ ಭಾಗಗಳಿಗೆ ಕೂಡ ತೆರಳುತ್ತೆ ಅನ್ನೋವಂಥದ್ದು ಕೂಡ ವಿಶೇಷವಾಗಿರುವಂಥದ್ದು. ಇದು ಮಹಾದೇವನಿಗೆ ರಕ್ಷಕರಾಗಿ ಭಕ್ತರಾಗಿ ಸಾಗುತ್ತೆ ಅನ್ನೋವಂತಹ ನಂಬಿಕೆ ಕೂಡ ಭಕ್ತರಲ್ಲೇ ಇದೆ. ನಮ್ಮ ಪುತ್ತೂರಿನಲ್ಲಿರುವಂತಹ ಬೇತಾಳದ ವಿಶೇಷತೆಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರುವಂತಹ 2 ಬೇತಾಳಗಳು, ಇದರ ಒಳಗೆ ಇರುವಂತಹ 2 ಪ್ರಮುಖವಾಗಿರುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ. ಅಶೋಕ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಬೇತಾಳ ಪ್ರಮುಖ ಆಕರ್ಷಣೆಯಾಗಿ ಕಾಣುವಂಥದ್ದು. ನೀವು ಎಷ್ಟು ವರ್ಷಗಳಿಂದ ಬೇತಾಳನನ್ನ? ಬೇತಾಳ ಬರುವುದನ್ನು ಒಂದು 20 ವರ್ಷ ಮಾಡಿಕೊಂಡಿದ್ದೇವೆ. ದೇವಸ್ಥಾನದ ಕೆಲಸವನ್ನು ಫಸ್ಟಿಗೆ ಬಾವುಟ ಹಿಡಿದುಕೊಂಡು ಕೆಲಸ ಮಾಡಿಕೊಂಡಿದ್ದೆ. ಈಗ ಬೇತಾಳದ ಕೆಲಸ ಮಾಡಿಕೊಂಡಿದ್ದೇನೆ ಒಂದು 20 ವರ್ಷದಿಂದ. ಮತ್ತು ಇವರು ಅಪ್ಪಯ್ಯ ಅಂತ ಹೇಳಿ ಇವರು ಸಾಧಾರಣ ಒಂದು 35 ವರ್ಷದಿಂದ ಈ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಇದರ ಅಲಂಕಾರ ಎಲ್ಲ ನೀವೇ ಮಾಡೋದಾ ಹೇಗೆ? ನಾವೇ ಮಾಡೋದು. ದಿನನಿತ್ಯ ಈ ಹೂವನ್ನು ಚೇಂಜ್ ಮಾಡಿದ್ದೇವೆ. ಡ್ರೆಸ್ ಎಲ್ಲ ಅದೇ ಇರ್ತದೆ. ಅಂದರೆ ಇದು ಮುಂಚಿನ ದಿವಸ ದೇವರ ಉತ್ಸವ ಮೂರ್ತಿಗೆ ಹಾಕಿದಂಥ ಹೂಗಳು ಇದರಲ್ಲಿ ಕೆಲವು, ಆ ಹೂವನ್ನು ಇದಕ್ಕೆ ತಂದು ಹಾಕ್ತೇವೆ. ಮತ್ತೆ ಸ್ವಲ್ಪ ಹೊಸ ಹೂವು ಹಾಕ್ತೇವೆ. ಒಳಗೆ ಇರ್ತೀರಾ ಅಲ್ವಾ, ಕಷ್ಟ ಅಂತ ಅನ್ಸಲ್ವಾ ಹೇಗೆ? ಇಲ್ಲ, ಒಂದು 50 ಕಿಲೋ ಉಂಟು ಇದು. ಆದರೂ ಗೊತ್ತಾಗುದಿಲ್ಲ, ದೇವರ ಒಂದು ದಯದಿಂದ ಹೇಗೋ ಸಾಗಿಕೊಂಡು ಹೋಗ್ತದೆ ಅಷ್ಟೇ, ಮತ್ತೆ ನಮ್ಮದೇನಿಲ್ಲ. ಏನೆಲ್ಲ ಮಾಡಿದ್ರೆ ತಯಾರು ಮಾಡಿರೋದ್ರೊಳಗೆ ಏನೆಲ್ಲ ಇದೆ? ಅದು ಒಳಗಡೆ ಎಲ್ಯೂಮಿನಿಯಂ ಪಟ್ಟಿ ಇದೆ, ಎಲ್ಯೂಮಿನಿಯಂ ಮಾಡಿದ್ದು. ಅದೊಂದು ಸಾಧಾರಣ ಅದೇ ಒಂದು 23-24 kg ಅದೇ ಉಂಟು. ಆ ಬಾಡಿ ಅದರಲ್ಲಿ ಎಲ್ಯೂಮಿನಿಯಂ ಅಲ್ಲಿ ಮಾಡಿದ್ದು. ಆಮೇಲೆ ಅದು ತಲೆ ಫೈಬರ್ ಇದು. ಮತ್ತೆ ಇದು ಕೈ ಇದೆಲ್ಲ ಡ್ರೆಸ್ ಎಲ್ಲ ನೈಲಾನು. ಇದು ಇದರೊಳಗೆ ಹತ್ತಿ ಉಂಟು ಕೈಯ ಒಳಗೆ ಹಾಗೆ. ಮತ್ತೆ ಈ ಸಲ ವಿಶೇಷವಾಗಿ ಹೆಣ್ಣು ಬೇತಾಳದ್ದು ತಲೆಯನ್ನು ಹೊಸತು ಮಾಡಿದ್ದೇವೆ ಹಾಗೆ. ಅಂದರೆ ಅದನ್ನೊಂದು ದೇಣಿಗೆಯಾಗಿ ಪ್ರಕಾಶ್ ಬಣ್ಣವರು ಅವರು ಕೊಟ್ಟಿದ್ದಾರೆ. ಅದರ ಉಸ್ತುವಾರಿಯನ್ನು ಪ್ರಭುಗಳು ತಗೊಂಡದ್ದು. ಅದನ್ನು ಮಾಡಿದವರು ಶಿವಕುಮಾರ್ ಅಂತ ಹೇಳಿ ಉಜಿರೆ ಅವರು ಮಾಡಿದ್ದಾರೆ. ಅಲಂಕಾರ ಹೀಗೆ ಇರಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ? ಇಲ್ಲ, ಮುಂಚಿನವರು ಇದೇ ಥರ ಹೇಗೆ ಮಾಡಬೇಕು ಅಂತ ಮಾಡಿ ಕಲಿಸಿಕೊಟ್ಟಿದ್ದಾರೆ. ಹಾಗೆ ಅದೇ ಥರ ನಾವು ಮಾಡಿಕೊಂಡಿದ್ದೇವೆ. ಇದೇ ಹೊಸ ಕಟ್ಟುದೆಲ್ಲ ಇದೇ ರೀತಿ ಮುಂಚಿನ ಹಾಗೆ ಉಂಟು ಹಾಗೆ. ಆದರೆ ಎಲ್ಲ ಕಡೆ ಬೇತಾಳ ಉಂಟು. ಆದರೆ ನಮ್ಮ ಪುತ್ತೂರಿದೊಂದು ವಿಶೇಷ, ಆ ಕಟ್ಟಿದು ಎಲ್ಲ ಡ್ರೆಸ್ಸಿಂಗ್ ಆಗಲಿ ಇಲ್ಲಿ ಪುತ್ತೂರೇ ಅಂದರೆ ವಿಶೇಷ. ಎಲ್ಲ ಕಡೆ ಬೇತಾಳ ಕೂಡ ಇಲ್ಲಿ ಒಂದು ವಿಶೇಷ. ಎಲ್ಲ ಹೇಳಿದ್ರೆ 20 ವರ್ಷಗಳಿಂದ ಮಾಡ್ತಾ ಇದ್ದೇನೆ ಅಂತ, ಆಗ ಕೂಡ ಬೇತಾಳ ಹೀಗೆ ಇತ್ತಾ, ಚೇಂಜಸ್ ಆಗಿದೆ? ಆಯ್ತು, ಹೀಗೆ ಇತ್ತು. ಅಂದ್ರೆ ಮುಂಚೆ ಅಂದ್ರೆ ಇದು ನಮ್ಮದು ಬಿದಿರಿದು ಅದ್ರದಿತ್ತು. ಈಗ ಅದೀಗ ಹೊಸತ ಬೇರೆ ಚೇಂಜ್ ಆಗಿದೆ. ತುಂಬಾ ಗಟ್ಟಿ ಇದೆ. ಇದು ಗಟ್ಟಿ ಇದೆ, ಇದೇನಾಗ್ಲಿಲ್ಲ, ಪರ್ಮನೆಂಟ್. ಹೆಣ್ಣು ಬೇತಾಳ ಎಷ್ಟು ಭಾರ ಉಂಟು? ಹೆಣ್ಣು ಬೇತಾಳ ಸಾಧಾರಣ ಅದು ಕೂಡ 40 kg ಅಂತ ಉಂಟು. ಅದು ಕೂಡ 40 kg ಇದೆ. ತುಂಬಾ ಪೇಟೆ ಸವಾರಿ ಹೋಗುವಾಗ್ಲೂ ಹೋಗ್ತೀರಾ, ಏಜ್ ಆಗಿದೆ, ಏನ್ ಅನ್ಸ್ತದೆ? ತುಂಬಾ ಚೆನ್ನಾಗಿರ್ತದೆ. ನಮಗೊಂದು ದೇವರ ದಯ, ಅದು ಮಾಡೇ ಮಾಡ್ತೇವೆ. ಸುಸ್ತಾಗುವಂಥದ್ದು ಆಗ ಇರ್ತಾರೆ, ಯಾರಾದ್ರೂ ಇರ್ತಾರೆ ನಮ್ಮೊಟ್ಟಿಗೆ, ಹಾಗೆ ಒಂದು ಸ್ವಲ್ಪ ಆಚೆ ಮಾಡ್ತಾರೆ, ಹಾಗೆ ನಡೀತದೆ. ಪೇಟೆ ಸವಾರಿಗೆ ಹೋಗುವಂತ ಸಂದರ್ಭದಲ್ಲಿ ನಾವು ನೋಡಿದೀವಿ, ಕೆಲವೊಂದಿಷ್ಟು ರೋಡ್ಗಳೆಲ್ಲ ಸರಿ ಇರೋದಿಲ್ಲ, ಆ ಹೊತ್ತಿಗೆ ಕೂಡ ಸಾಗುತ್ತೆ ಅಲ್ವಾ, ಅದ್ರ ಬಗ್ಗೆ? ಹಾಗಂದ್ರೆ ಹೇಳಿದ್ರೆ ನಮ್ಮೊಟ್ಟಿಗೆ ಈಗ ಚಾಕ್ರಿ ವರ್ಗ ಅಂತ ತುಂಬಾ ಜನ ಇದ್ದಾರೆ. ಒಂದು 40-45 ಜನ ಒಂದು ನಮ್ಮ ಚಾಕ್ರಿ ವರ್ಗದವರು ಇದ್ದಾರೆ. ಬಂದು ಸಹಾಯ ಮಾಡ್ತಾರೆ. ಒಂದು ರಸ್ತೆ ಎಲ್ಲ ನಮಗೆ ಕಾಣುದಿಲ್ಲ, ಅದರಲ್ಲಿ ಎದುರು ಮಾತ್ರ ಕಾಣುದು. ಕೆಲವು ಕಡೆ ಗುಂಡಿಯಲ್ಲಿ ಇರ್ತದೆ ಅವರೆಲ್ಲ. ಮತ್ತೆ ನಮ್ಮ ಜೊತೆ ಲೈಟ್ ಇರ್ತದೆ, ಒಂದು ಲೈಟ್ ನಾವು ವಿನಿತಂದು ನಮ್ಮ ಜೊತೆ ಇದ್ದಾನೆ. ಅವರೆಲ್ಲ ಹೋಗುವಾಗ ದಾರಿಯೆಲ್ಲ ತೋರಿಸಿಕೊಂಡು ಹೋಗ್ತಾರೆ, ಮೆಲ್ಲ ಹೋಗಿ ನೋಡ್ಕೊಳ್ಳಿ. ಮತ್ತೆ ಒಟ್ಟಿ ಭಕ್ತಾದಿಗಳು ಇರ್ತಾರೆ, ಅವರು ಸ್ವಲ್ಪ ಸಹಾಯ ಮಾಡ್ತಾರೆ, ದಾರಿ ಕೊಡ್ತಾರೆ, ಮತ್ತೆ ಹೇಳ್ತಾರೆ ಇಲ್ಲಿ ಗುಂಡಿ ಉಂಟು, ನಿಧಾನ ಹೋಗಿ, ಹಾಗೆಲ್ಲ ಸ್ವಲ್ಪ ಸುಲಭ ಆಗ್ತದೆ. ನೀವು ಕೈ ಅಲುಗಾಡುವಂತ ಸಂದರ್ಭದಲ್ಲಿ ಮಕ್ಕಳೆಲ್ಲ ಬಂದು ತುಂಬಾ ಇಂಟ್ರೆಸ್ಟ್ ಅಲ್ಲಿ ನೋಡ್ತಾರಲ್ಲ, ಅದೆಲ್ಲ ಹೇಗಿರುತ್ತೆ? ಅದು ತುಂಬಾ ಖುಷಿ ಆಗ್ತದೆ. ಹಾಗೆ ಸಣ್ಣದಿಂದಲೇ ಸಣ್ಣ ಮಕ್ಕಳೆಲ್ಲ ಬಂದು ಬೇತಾಳ ಎಳೆಯುವುದು ಮುಟ್ಟುವುದು ಅವರಿಗೆ ತುಂಬಾ ಖುಷಿ. ಅಂದ್ರೆ ಒಂದು ದೇವರದೇ ಒಂದು ಇದು ಉಂಟು. ಯಾಕಂತ ಹೇಳಿದ್ರೆ ದೇವರು ಅಲಂಕಾರ ಆಗಿ ಹೊರಗೆ ಬರುವಾಗ ಯಾರ ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ಬೇತಾಳ ಇರುವುದಂತೆ ಮುಂಚಿನವರು ಹೇಳಿದ್ದು. ಹಾಗೆ ಫಸ್ಟ್ ಎಲ್ಲರ ದೃಷ್ಟಿ ಬೇತಾಳನಿಗೆ ಬಿದ್ದು ಮತ್ತೆ ದೇವರಿಗೆ ಬೀಳಬೇಕು ಅಂತ ಒಂದು ಸಂಪ್ರದಾಯ ಉಂಟಂತೆ. ಹಾಗೆ ಇದನ್ನ ಸಂಜೆ ತಯಾರು ಮಾಡುವಂತದಲ್ಲ, ಎಷ್ಟು ಟೈಮ್ ತಗೊಳ್ಳುತ್ತೆ? ಅಂದ್ರೆ ಈಗ 10 ತಾರೀಕಿಗೆ ನಾವು ಬೆಳಿಗ್ಗೆ 10 ತಾರೀಕಿಗೆ ಮಧ್ಯಾಹ್ನ ನಂತರ ನಾವು ಕಟ್ಲಿಕ್ಕೆ ತಯಾರು ಮಾಡಲಿಕ್ಕೆ ಶುರು ಮಾಡಿದ್ರೆ ಸಾಯಂಕಾಲ ಉತ್ಸವ ರೆಡಿ ಆಗ್ತದೆ. ಆಮೇಲೆ ಅದು ಡ್ರೆಸ್ ಎಲ್ಲ ಆಗಿರ್ತದೆ. ಮತ್ತೆಲ್ಲ ಹೂವಿ ಒಂದು ಮಧ್ಯಾಹ್ನ ನಂತರ ನಾವು ಒಂದು 3 ಗಂಟೆ ಶುರು ಮಾಡಿದ್ರೆ ಒಂದು ಗಂಟೆ ಹೊತ್ತು ಬೇಕು ನಮಗೆ ಅಲಂಕಾರ ಎಲ್ಲ ಮಾಡಲಿಕ್ಕೆ. ಬೇತಾಳ ಹೊರುವಂತಹ ಸೇವೆಯನ್ನ ಮಾಡ್ತಾ ಇದ್ದೀರಿ, ಎಷ್ಟು ಸಾರ್ಥಕ ಅನಿಸ್ತಿದೆ?
ತುಂಬ ಖುಷಿ ಉಂಟು. ಅಂದರೆ ಎಲ್ಲ ದೇವರ ದಯೆ, ನಮ್ಮದೇ. ನಾವು ಏನು ಇಲ್ಲಿ ನಿಂತಿದ್ದೇವೆ ಅದೆಲ್ಲ ಮಾಲಿಂಗೇಶ್ವರ ದಯದಿಂದ, ನಮ್ಮದಂತ ಏನಿಲ್ಲ, ಎಲ್ಲ ಅವರು ಕೊಟ್ಟದ್ದು, ನಮ್ಮದೆಂತ ಇಲ್ಲ. ನಿಮಗೆ ಬೇತಾಳ ಹೊರುವಂತ ಸೇವೆ ಸಿಕ್ಕಿದ್ದು ಹೇಗೆ? ಅಂದರೆ ನಾನು ಸಣ್ಣದಿಂದ ಬಾವುಟ ಇಟ್ಕೊಂಡಿದ್ದೆ, ಆಮೇಲೆ ಸ್ವಲ್ಪ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದನ್ನು ಹೊರುವಾಗ ನೋಡುವಾಗೆಲ್ಲ. ಆಗ ಒಂದು ಅಷ್ಟೊತ್ತಿಗೆ ನಮ್ಮ ಮುಂಚೊಬ್ಬರು ಸೀನಪ್ಪನ್ ಅಂತಿದ್ರು ಬೆಂಕಿಲದವರು, ಅವರು ಕಾರಣ ಅಂದರೆ ನನಗೆ ಇನ್ನು ಆಗುದಿಲ್ಲ, ನನಗೆ ಹೊರ್ಬೋದು ಅಂತ ಹೇಳಿದರು. ಅಷ್ಟೊತ್ತಿಗೆ ಇವರು ನನ್ನ ಗುರುಗಳು ಅಂತ ಹೇಳ್ಬೋದು, ಅಪ್ಪ ಅಣ್ಣ ಅಂತ. ಇವರು ಸಣ್ಣದಿರುವಾಗಲೇ ಒಂದು ನನಗೆ ಹೊರಲಿಕ್ಕೆ ಕೊಡ್ತಾ ಇದ್ರು, ಹೀಗೆ ಹೊರುವುದು ಅಂತ. ಹಾಗೆ ಸ್ವಲ್ಪ ಸ್ಟಡಿ ಮಾಡಿದ್ದೆ, ಹಾಗೆ ಫುಲ್ಲು ಕಲೀಲಿಲ್ಲ ಇನ್ನೂ ಕೂಡ. ಹಾಗೆ ಆಮೇಲೆ ಅವ್ರು ಹೇಳಿದರು ನಿಮಗೆ ಹೊರ್ಬೋದಾ ಅಂತ. ಹೊರ್ತೇನೆ ಅಂತ ಹೇಳಿದೆ, ಮತ್ತು ಅವರು ಹೊರಲಿಕ್ಕೆ ಬಿಟ್ಟರು. ಹಾಗೆ ನಾನು ಹೊರ್ತಾ ಇದ್ದೇನೆ ಈಗ. ಇದರಲ್ಲಿ ಏನಾದರೂ ನಿಯಮ ಪಾಲನೆ ಮಾಡಬೇಕು ಅನ್ನೋ? ನಿಯಮ ಅಂದರೆ ನಾವು 1 ತಾರೀಕಿನ ಫುಲ್ ವೃತ್ತದಲ್ಲಿ ಇರ್ತೇವೆ, ಯಾವುದು ದಿನಕ್ಕೆ ಇರುವುದಿಲ್ಲ. ಜಾತ್ರೆ ಟೈಮಲ್ಲಿ ಫುಲ್ಲು ಯಾಕೆ ವೃತ್ತದಲ್ಲಿ ಇರ್ತೇವೆ. ಹಾಗೆ ಶ್ರದ್ಧೆ ಭಕ್ತಿಯಿಂದ ದೇವರ ಸೇವೆ ಮಾಡೋದು. ಬಲಿ ಬರುವಂತ ಸಂದರ್ಭದಲ್ಲಿ ತಿರುಗುವಂಥದ್ದಿರುತ್ತಲ್ಲ, ಅದಕ್ಕೆ ಹೀಗೆ ತಿರುಗಬೇಕು ಅನ್ನುವಂಥದ್ದು ಅದೇ, ಅದು ಒಂದೊಂದು ಬಲಿಗೆ ಒಂದೊಂದು ಹೆಜ್ಜೆ ಉಂಟು. ಆ ಹೆಜ್ಜೆನ ಹಾಕೊಂಡು ಹೋಗ್ತೇವೆ, ಉಡುಕಿ ಸುತ್ತಿಗೆ ಒಂದು, ಹಾಗೆ ಒಂದೊಂದು ಹೆಜ್ಜೆ ಹಾಕೊಂಡು ಹೋಗ್ತೇವೆ ಆ ತಾಲಕ್ಕೆ ತಕ್ಕ ಹಾಗೆ. ನೀವು ಪ್ರಾರಂಭದಲ್ಲಿ ಹೇಳಿದ್ರಲ್ಲ ಪ್ರಾಕ್ಟೀಸ್ ಮಾಡುವಂತ ಸಂದರ್ಭ, ಅವರು ಹೊರಬೋದು ಅಂತ ಹೇಳಿ ನಿಮಗೆ ಧೈರ್ಯ ತುಂಬಿದ್ರು, ಆಗ ಕೂಡ ಇಷ್ಟೇ ಭಾರ ಇತ್ತ? ಇಷ್ಟೇ ಭಾರ ಇತ್ತು. ಅಂದರೆ ಸಣ್ಣದಿರುವಾಗ ಅಂದರೆ ನನ್ನ ಕಾಲು ಕಾಣ್ತಾ ಇಲ್ಲ ಇತ್ತು. ಹಾಗೆ ಆಚೆ ಕಡೆ ಈಚೆ ಕಡೆ. ಮುಂಚೆ ಎಲ್ಲ 16 ತಾರೀಕಿಗೆ ಬೆಳಿಗ್ಗೆ ಆಗ್ತಿತ್ತು ಉತ್ಸವ ಎಲ್ಲ ಆಗಿ ದೇವರೊಳಗೆ. ಅಷ್ಟೊತ್ತಿಗೆ ಆಗುವಾಗೆಲ್ಲ ಇವರು ಸ್ವಲ್ಪ ಸ್ಟಡಿ ಮಾಡ್ತಿದ್ರು, ಅವರು ಇಬ್ರು ಇಟ್ಕೊಳ್ತಿದ್ರು ಆ ಕಡೆ ಈ ಕಡೆ ಎಲ್ಲ. ಹಾಗೆ ಸ್ವಲ್ಪ ಹೊರಲಿಕ್ಕೆ. ನೀವು ಇದರಲ್ಲಿ ಬ್ಯಾಲೆನ್ಸ್ ಮಾಡೋದು ಅಂದ್ರೆ ಹೇಗೆ? ಇಲ್ಲ, ಎಲ್ಲ ಲೋಡ್ ತಲೆ ಮೇಲೆ ಇರ್ತದೆ, ಮತ್ತು ಕೈಯಲ್ಲಿ ಸ್ವಲ್ಪ ಇಟ್ಕೊಂಡಿರ್ತೇವೆ. ಫುಲ್ಲು ಲೋಡ್ ತಲೆ ಮೇಲೆ ಇರ್ತದೆ ಅಷ್ಟೇ. ತಲೆಯಲ್ಲಿ ಇರ್ತದೆ, ಮತ್ತು 2 ಕೈಯಲ್ಲಿ ಇಟ್ಕೊಂಡಿರ್ತೇವೆ. ಇಲ್ಲ, ಅದು ಆಟೋಮೆಟಿಕ್ ಅಲ್ಲಾಡುದಲ್ಲ, ಅದು ತಿರುವಾಗ್ಲೇ ಅಲ್ಲಾಡುದು. ನಾವೇನು ಒಳಗಿಂದ ಅಲ್ಲಾಡಿಸ್ಲಿಕ್ಕಿಲ್ಲ, ತಿರುವಾಗ್ಲೇ ಅದು ಅಲ್ಲಾಡುದು. ನೋಡುವಾಗ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ ನೀವು ಅಲ್ಲಾಡಿಸ್ತೀರಿ. ಹೌದು, ಅದು ಕುಣಿಯುವಾಗ ಅದು ಇದರಲ್ಲಿ ಒಂದು ಬರ್ತದೆ. ಹಾಗೆ ತುಂಬಾ ಜನ ಭಕ್ತರು ತುಂಬಾನೇ ಇಂಟ್ರೆಸ್ಟ್ ಇಂದ ಬರ್ತಾರೆ, ನೋಡ್ತಾರೆ, ಅವಾಗ ನಿಮಗೆ ಎಷ್ಟೊಂದು ಖುಷಿ ಅನಿಸುತ್ತೆ ಅಲ್ಲ. ತುಂಬ ಖುಷಿ ಆಗ್ತದೆ. ಅಂದರೆ ನಮ್ಮದೊಂದು ಪುಣ್ಯದ ಕೆಲಸ ಅಂತ ಆಗ್ತದೆ, ನಮ್ಮ ಹಿರಿಯವರಿಂದ ಮಾಡಿದ ಒಂದು ಪುಣ್ಯದ ಕೆಲಸ ನಮಗೆ ಸಿಕ್ಕಿದೆ ಅಂತ ಆಗ್ತದೆ. ಅಷ್ಟು ತುಂಬ ಖುಷಿ ಆಗ್ತದೆ. ನೀವು ಈ ಒಂದು ಸೇವೆಯನ್ನ ಮಾಡಿ ತುಂಬಾ ವರ್ಷ ಆಯ್ತಲ್ಲ, ಆ ಒಂದು ನೀವು ಇದಕ್ಕೆ ಎಂಟ್ರಿ ಕೊಡೋದಕ್ಕೆ? ನನಗೆ ದೇವಸ್ಥಾನಕ್ಕೆ ಬಂದು ಕೆಲಸ ಮಾಡಿಕೊಂಡಿದ್ದೆ. ಅಷ್ಟೊತ್ತಿಗೆ ನನಗೆ ಬೆಂಕಿಲದೊಬ್ಬರು ಕಳಿಸಿದರು, ವೀರಪ್ಪ ಗೌಡ್ರು ಅಂತ ಇದ್ದರು, ಅವರು ಕಳಿಸಿದ್ದರು. ಆಗ ಅದು ಬಿದಿರಿನದಿತ್ತು, ಈಗ ಇದರದಾಗಿದೆ. ಆದ ಕಾರಣ ಅವರು ಕಳಿಸಿದರು, ನಾನು ಅದಕ್ಕೆ ಕಲಿತೆ ಅಷ್ಟೇ. ಇವಾಗ ಹೇಳುವುದು ಅಂತ ಹೇಳಿದ್ರೆ ನೀವು ಕೂಡ ಹಾಗೇನೆ ಬೇರೆ ಬೇರೆ ರಸ್ತೆಗಳಲ್ಲೆಲ್ಲ ಇರುತ್ತೆ, ಅದು ಕೂಡ ಕಷ್ಟ ಇರುತ್ತೆ, ಅದೆಲ್ಲ ಹೆಂಗೆ ಅಂತ? ಏನು ಪರವಾಗಿಲ್ಲ, ಏನೋ ನಡೀತದೆ. ನಮ್ಮದು ಒಟ್ಟಿಗೆ ಜನ ಇದ್ದಾರೆ, ಹೇಳ್ತಾರೆ, ಮತ್ತು ಲೈಟ್ ಇರ್ತದೆ, ಮತ್ತು ಸ್ವಲ್ಪ ಸಣ್ಣ ಇದರಲ್ಲಿ ಹೋಗುವಾಗ ಕೂಡ ಸ್ವಲ್ಪ ಆಚೆ ಆಚೆ ಇಟ್ಕೊಳ್ತಾರೆ, ಹಾಗಾಗಿ ನಡೀತದೆ. ಓಕೆ, ಒಂದು ಸುಮಾರು ಹೇಳೋದು ಅಂತ ಹೇಳಿದ್ರೆ ಎಷ್ಟು ಗಂಟೆಯ ಹೊತ್ಕೊಂಡಿರ್ತೀರಾ ಅಂತ? ಇಲ್ಲ, ಈಗ ಉತ್ಸವ ಶುರುವಾದರೆ ಒಂದಂದರೆ ಬದಲಿಗೆ ಇಬ್ಬರು ಇದ್ದಾರೆ ನಮ್ಮ ಜೊತೆ, ಬದಲಿಗೊಂಡಿರ್ತಾರೆ. ಒಂದೊಂದು ಸುತ್ತಿಗೆ ಒಬ್ಬೊಬ್ಬರು ಬದಲಿಗೊಂಡಿರ್ತಾರೆ. ಹಾಗೆ ತುಂಬ ಹೊತ್ತೊಂದು ಹೇಳಿಗೆ ಆಗುದಿಲ್ಲ, ಟೈಮ್ ಹೇಳಿಗೆ ಆಗುದಿಲ್ಲ, ಹಾಗೆ ಬ್ಯಾಲೆನ್ಸ್ ಆಗಿ ಆಗ್ತದೆ. ಓಕೆ, ಭಕ್ತಿಯಿಂದ ದೇವರ ಸೇವೆಯನ್ನು ಇಷ್ಟು ವರ್ಷಗಳ ಕಾಲ ಮಾಡ್ತಾ ಬಂದಿದ್ದೀರಾ, ಮುಂದೆ ಕೂಡ ಮಾಡುವಂತ ಭಾಗ್ಯ ಬರಲಿ, ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಪುತ್ತೂರು ಮಹಾಲಿಂಗೇಶ್ವರ ದೇವಾಲಯದಲ್ಲಿರುವಂತಹ ಬೇತಾಳಗಳನ್ನ ನೋಡಿದ್ರಲ್ಲ, ದೇವರಿಗೆ ದೃಷ್ಟಿ ಬೀಳಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ 2 ಬೇತಾಳಗಳು ಅಂದರೆ ಹೆಣ್ಣು ಮತ್ತು ಗಂಡು ಬೇತಾಳಗಳು ಇರುವಂಥದ್ದು. ಇವುಗಳನ್ನ ಅತ್ಯಂತ ಸೇವೆಯಿಂದಾಗಿ ಇಬ್ರು ಮಾಡ್ತಾ ಇರುವಂಥದ್ದು ಅಶೋಕ್ ಮತ್ತು ಅಪ್ಪಯ್ಯ ಅವರು ಸುಮಾರು ವರ್ಷಗಳಿಂದ ಈ ಒಂದು ಸೇವೆಯನ್ನ ಮಾಡ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಇದೊಂದು ರೀತಿಯಲ್ಲಿ ಪುತ್ತೂರು ಜಾತ್ರೆಯಲ್ಲಿ ವಿಶೇಷದಲ್ಲಿ ವಿಶೇಷ, ಅದೆಷ್ಟೋ ಜನರ ಆಕರ್ಷಣೀಯ ಕೇಂದ್ರ ಬಿಂದು ಕೂಡ ಹೌದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ,
ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.